ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಮುಖ್ಯಮಂತ್ರಿ ಆದ್ರೆ ಅಂತ ಆದ ನಂತರ ಅಭಿವೃದ್ಧಿಗೆ ಪೂರಕವಾಗಿ ಯಾವ ಯೋಜನೆಗಳು ಇರಬಹುದು ಅಥವಾ ಬರ್ಬೋದು? ಯಾಕೆಂತ ಹೇಳಿದ್ರೆ ಅವರಿಗೆ ಇರುವಂತ ಸವಾಲು ಏನು ಅಂತ ಹೇಳಿದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಒಂದು. ಯಾಕೆಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವ ಹಾಗೆ ಇದೀಗ ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಉತ್ತಮವಾಗಿಲ್ಲ ಎನ್ನುವಂಥದ್ದು ಒಂದು, ಮತ್ತು 19,000 ಕೋಟಿ ಕೊರತೆ ಇದೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿರುವ ಕಾರಣ ಸವಾಲಿನ ಜೊತೆಗೆ ಜನರಲ್ಲಿ ಒಂದಿಷ್ಟು ನಿರೀಕ್ಷೆಗಳು ಹೆಚ್ಚಾಗಿರುವಂತದ್ದು. ಎಸ್ ಮೇಡಮ್. ಸರ್, ಇದರಲ್ಲಿ ನಾನು ಮೊದಲು ಯೋಗೀಶ್ ಶೆಟ್ಟರ್ ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ನಾವು ಪೂರಕವಾಗಿ ಆಸ್ಕರ್ ಫರ್ನಾಂಡಿಸ್ ಅವರ ದೂರದೃಷ್ಟಿತ್ವದಿಂದ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಅದರಲ್ಲಿ ಜನಾರ್ದನ್ ಪೂಜಾರಿ ಅವರ ಕೊಡುಗೆ ಇದೆ, ವೀರಪ್ಪ ಮೊಯ್ಲಿ ಅವರ ಕೊಡುಗೆ ಇದೆ. ಇದನ್ನೆಲ್ಲ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದಿಷ್ಟು ಇದ್ದು ಈಗ ನಮ್ಮ ಗ್ಯಾರಂಟಿ ಏನು ಪಂಚ ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಇದರಿಂದಾಗಿ GDP ನಾವು ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿಯೇ ನಂಬರ್ 1 GDP ನಮ್ಮ ಕರ್ನಾಟಕದಲ್ಲಿದೆ. ಇದು ಬೆಳವಣಿಗೆ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? ಇವತ್ತು ಪ್ರತಿಯೊಂದು ಮನೆಯ ಮಹಿಳೆಯನ್ನ ಸಶಕ್ತೀಕರಣಗೊಳಿಸುವಂತಹ, ಸಬಲೀಕರಣಗೊಳಿಸುವಂತಹ ಏನು ಪಂಚ ಗ್ಯಾರಂಟಿಯನ್ನ ಅನುಷ್ಠಾನವನ್ನ ಒಂದು ಚಾಚು ತಪ್ಪದೆ ಅಭಿವೃದ್ಧಿ ಅಲ್ವಾ ಅದು? ಪ್ರತಿಯೊಂದು ಮನೆ, ಒಂದು ಮಹಿಳೆ, ಒಂದು ಮಕ್ಕಳು ನೆಮ್ಮದಿಯಾಗಿ ಇರುವಂತದ್ದು ಕೂಡ ಅಭಿವೃದ್ಧಿ ಅಂತ ನಾನು ಭಾವಿಸ್ತೇನೆ. ಕೇವಲ ಸೇತುವೆ ಕಟ್ಟುವುದು ಅದು ಮಾತ್ರ ಅಭಿವೃದ್ಧಿ ಅಥವಾ ಅದಕ್ಕಾಗಿ ಹಣವನ್ನ ಕೊಡುವುದು ಮಾತ್ರ ಅಭಿವೃದ್ಧಿ ಅಂತ ನಾನು ಭಾವಿಸುವುದಿಲ್ಲ. ಒಂದು ರಾಜ್ಯದ ಪ್ರತಿಯೊಂದು ಮಹಿಳೆಯರು, ಮಕ್ಕಳು ಆ ಮನೆಯ 5 ಗ್ಯಾರಂಟಿಯನ್ನ ಬಳಸಿಕೊಳ್ಳುತ್ತಾ ಇರುವಂತಹ ತುಂಬಾ ಕೆಳಗಿನ ಏನು ಅದೊಂದು ಸಾಮಾಜಿಕ ಚಿಂತನೆ. ಕೇವಲ ನಾವು ಹಣವನ್ನ ಲೆಕ್ಕದಲ್ಲಿ ಮಾತ್ರ ತೋರಿಸುವಂತದ್ದಲ್ಲ, ಆ ಮಾನಸಿಕ ನೆಮ್ಮದಿಯು ಕೂಡ ಮುಖ್ಯ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನನ್ನ ಯಾವತ್ತೂ ಕೂಡ ಅಭಿನಂದಿಸ್ತೇನೆ. ಯಾವತ್ತೂ ಕೂಡ ಅವರು ನಮ್ಮ ರಾಜ್ಯದ ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ಪ್ರತಿಯೊಂದು ಮನೆಯನ್ನು ಹಸಿವು ಮುಕ್ತ ಮಾಡಬೇಕು, ಹಸಿವು ಮುಕ್ತ ಕರ್ನಾಟಕ ಆಗ್ಬೇಕು ಅನ್ನುವಂತಹ ಅವರ ಯೋಜನೆಗಳು, ಅದನ್ನ ಜಾರಿಗೆ ತಂದಂತಹ ಅವರ ನೀತಿಗಳು ಅದೆಲ್ಲ ಅಷ್ಟು ಸುಲಭ ಇಲ್ಲ ಸರ್. ಯಾಕಂದ್ರೆ ಅನೇಕ ಪಕ್ಷಗಳು ಅದನ್ನ ಗ್ಯಾರಂಟಿಯನ್ನ ಬೇರೆ ಬೇರೆ ರಾಜ್ಯದಲ್ಲಿ ತರಲಿಕ್ಕೆ ನೋಡಿದ್ರು. ಬಟ್ ಕರ್ನಾಟಕದಷ್ಟು ಯಶಸ್ವಿಯಾಗಿ ಎಲ್ಲಿ ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತಾವು ಹೇಳಿದಾಗೆ ನಮಗೆ ನಮ್ಮ ಹೆಸರಿನಲ್ಲಿ ಏನು ಸ್ಟೇಟ್ GST ಯನ್ನ ಕಟ್ ಮಾಡ್ತಾರೆ, ಆ ಹಣವನ್ನ ನಮಗೆ ಕೇವಲ 13 ರಿಂದ 15 ಪೈಸೆ ವಾಪಸ್ಸು ಕೇಂದ್ರದಿಂದ ಸಿಗ್ತಾ ಇದೆ. ಅದು ನಮಗೆ ನಿಜವಾಗಿಯೂ 50 ಪೈಸೆಗಿಂತ ಅಷ್ಟಾದ್ರೂ ಸಿಗಬೇಕು. ಆದ್ರೆ ನಮಗೆ ಇವತ್ತು ಆ ಹಣ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ತಮ್ಗೆ ಗೊತ್ತಿರಬಹುದು, ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ದಾವೆಯನ್ನ ಹೂಡಿದ್ದು ತಮ್ಗೆ ಗೊತ್ತಿರಬಹುದು. ಯಾಕಂದ್ರೆ ನ್ಯಾಯವನ್ನ ಕೇಳುವಂತಹದ್ದು, ನಮ್ಮ ಕರ್ನಾಟಕದ ಪರವಾಗಿ ನಿಲ್ಲುವಂತಹದ್ದು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಹಣ ನಮಗೆ ಸರಿಯಾಗಿ ನಮ್ಮ ಹೆಸರಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತಹ ಸ್ಟೇಟ್ GST ಏನಿದೆ, ಆ ಹಣ ನಮ್ಗೆ ವಾಪಸ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಎಲ್ಲ ಅಭಿವೃದ್ಧಿಯನ್ನ ನಾವು ಅನುಷ್ಠಾನವನ್ನ ಕರೆಕ್ಟ್ ಆಗಿ ಮಾಡ್ತೇವೆ. ಎಲ್ಲಿ ಕೂಡ ಯಾರಿಗೆ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕರ್ನಾಟಕವನ್ನ ಇಡೀ ದೇಶದಲ್ಲೇ ನಂಬರ್ 1 ಮಾಡುವಂತಹ ಯೋಗ್ಯತೆ ನಮ್ಮ ಸರ್ಕಾರಕ್ಕಿದೆ, ನಮ್ಮ ನಾಯಕರಿಗಿದೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ರಿಸೋರ್ಸಸ್ ಕೂಡ ಇದೆ. ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಕೂಡ ನಮ್ಮ ನಾಯಕರಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯೋಗೀಶ್ ಶೆಟ್ಟರ್ ಮೇಡಮ್ ಹೇಳ್ತಾ ಇದ್ದಾರೆ, ಬಹಳಷ್ಟು ಅಲ್ಲ ನಾನು ಪ್ರಶ್ನೆ ಇದೆ, ಬಹಳಷ್ಟು ಅಭಿವೃದ್ಧಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರಂತ. ಆದ್ರೆ ಈಗ ಈ 3 ವರ್ಷದಲ್ಲಿ ಮೇಡಮ್ ಬಗ್ಗೆ ನಾನು ಹೇಳ್ತೇನೆ. ಮೇಡಮ್ ಅವರು ಅವರ ಪ್ರಕಾರ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಅವರು ಹೇಳಿದು ಅವರ ಆಸ್ಕರ್ ಫರ್ನಾಂಡಿಸ್ ಅವರು ಮಾಡಿ ನಮ್ಮ ಹಿರಿಯರು, ನಮ್ಮ ಒಂದು ತುಳುನಾಡಿನ ಒಂದು ನಮ್ಮ ನಾಯಕರು, ನಾವು ಅವರ ಬಗ್ಗೆ ಗೌರವ ಉಂಟು. ಅವರಾಗಿರ್ಬೋದು, ಜನಾರ್ದನ್ ಪೂಜಾರಿ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಅವರು ನಮ್ಮ ಗೌರವ ಉಂಟು. ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ನಮ್ಮ ತುಳುನಾಡಿನ ಯಾರು ನಾಯಕರಿದ್ದಾರೆ ಅವರಿಗೆ ನಾವು ಗೌರವಿಸ್ತೇವೆ. ನಮಗೆ ಸಂತೋಷ. ಯಾಕಂದ್ರೆ ನಮಗೆ ನಮ್ಮ ಲೀಡರ್ಸನ್ನು ನಾವು ಹೇಳ್ತೇವೆ. ಆದರೆ ನಾವು ಕಂಪೇರ್ ಮಾಡಿದರೆ ನಾವು ಯೋಚನೆ ಮಾಡಬೇಕು, ನಾವು ಒಂದು ಒಪ್ಪಿಕೊಳ್ಬೇಕು. ಇವತ್ತು ನಾವು ಒಂದು ಸ್ಥಿತಿಗತಿಗೆ ಬರುವ, ಇವತ್ತು ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಬರುವಾಗ ಹೇಳ್ತಿದ್ರು, ಯಾರಾದರೂ ತಪ್ಪು ಕೆಲಸ ಮಾಡಿದೆ ನಿನ್ನನ್ನು ಗುಲ್ಬರ್ಗ ಕಳಿಸ್ತೇನೆ ಅಥವಾ ನಿನ್ನನ್ನು ಹುಬ್ಬಳ್ಳಿ ಕಳಿಸ್ತೇನೆ, ನಿನ್ನನ್ನು ಬಳ್ಳಾರಿ ಕಳಿಸ್ತೇನೆ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಿದ್ರು. ಯಾಕೆಂದರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಆ ರೀತಿಯಲ್ಲಿ ಇತ್ತು ಅಂತ ಒಂದು ಅದು ನಿದರ್ಶನ. ಅದು ಇವತ್ತು ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಒಂದು 40 ವರ್ಷದ ಮೊದಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯನ್ನು ಕಂಪೇರ್ ಮಾಡಿದರೆ ಆ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಮತ್ತು ಇವತ್ತಿನ ನಾವು ಬಳ್ಳಾರಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೇರೆ ಪ್ರದೇಶಕ್ಕೆ ಹೋಲಿಸಿದರೆ ನಮ್ಮ ಅಭಿವೃದ್ಧಿ
ನಾವು ಆತ್ಮಾವಲೋಕನವನ್ನು ಮಾಡಿದ್ರೆ ನಮ್ದು ಅಭಿವೃದ್ಧಿ ಅಷ್ಟು ಸ್ಪೀಡ್ ಆಗಿಲ್ಲ ಅಂತ ಒಪ್ಪಬೇಕಾಗ್ತದೆ. ಕರಾವಳಿ. ಅದಕ್ಕೆ ನಾವು ನಮ್ಮ ನಾಯಕರನ್ನು ದೂರುದಿಲ್ಲ, ಯಾಕಂದ್ರೆ ಅಲ್ಲಿ ಅವರ ರಾಜಕೀಯ ಪರಿಸ್ಥಿತಿ ಅಂತದ್ದು ಇರ್ಬೋದು, ಯಾಕಂದ್ರೆ ಅವರಿಗೆ ಅವರು ಪ್ರಯತ್ನ ಮಾಡಿರ್ಬೋದು, ಆ ಸಂದರ್ಭದಲ್ಲಿ ಬೆಂಬಲ ಸಿಕ್ಕದಿರ್ಬೋದು, ಅದನ್ನು ನಾನು ಒಪ್ತೇನೆ. ಯಾಕಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಯಾರೇ ನಾಯಕರಿಗೆ ಕೂಡ ಬೇರೆ ಕಡೆಯಲ್ಲಿ ಅವರು ಅಂತ ಒಂದು ಸಪೋರ್ಟ್ ಅನ್ನು ಕೊಡಲಿಲ್ಲ ನಾನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಇಲ್ಲಿಯ ಭಾಗದ ಯಾರೇ ಮಂತ್ರಿಗಳಾಗಿರ್ಬೋದು ಆಯ್ಕೆ ಆದ್ರೆ ಸಹ ಇಲ್ಲಿಯ ಮಂತ್ರಿಗಳನ್ನ ಕಡೆಗಣನೆ ಮಾಡಿದ್ದಾರೆ, ಅದನ್ನು ನಾನು ಒಪ್ತೇನೆ. ಯಾಕಂದ್ರೆ ನಿರ್ದಿಷ್ಟ ಪ್ಯಾಕೇಜ್ ಇಲ್ಲ, ಯೋಜನೆಗಳಿಲ್ಲ ಅವರು, ಯಾಕಂದ್ರೆ ನಮ್ಮ ಇಲ್ಲಿಯ ನಮ್ಮ ನಾಯಕರನ್ನ ಕಡೆಗಣಿಸ್ತಾರೆ. ಯಾಕಂದ್ರೆ ಇಲ್ಲಿಯ ನಾಯಕರ ಬಗ್ಗೆ ಸ್ವಲ್ಪ ಅವರಿಗೆ ನಿಗ್ಲೆಜೆನ್ಸಿ, ಅದು ಯಾವುದೇ ಪಕ್ಷದಾರಾಗಿರೋದು ನಿಗ್ಲೆಜೆನ್ಸಿ. ಯಾಕಂದ್ರೆ ಇಲ್ಲಿ ಅವರು ಹೋರಾಟ ಮಾಡೋದಿಲ್ಲ ಜನರಿಂದ. ಇಲ್ಲೇ ಜನರದ ಒಂದು ಪರಿಸ್ಥಿತಿ ಅಂದ್ರೆ ಇಲ್ಲೇ ನಮ್ದು ದಕ್ಷಿಣ ಕನ್ನಡ ಉಡುಪಿ ಭಾಗದವರು ನಮ್ಮ ಹೋರಾಟದಲ್ಲಿ ಹಿಂದೆ ಅವರು ನಮ್ಮ ಹೋರಾಟ ಮಾಡಿದ್ರೆ ನಮ್ಮ ನಾಯಕರು ಕೂಡ ಅಲ್ಲಿ ವಾಯ್ಸ್ ಸಿಗಲಿಕ್ಕೆ ಆಗ್ತದೆ. ಅದರಿಂದಾಗಿ ಆದ್ರೆ ನಾವು ಹೇಳುದು, ನಾವು ಅದನ್ನು ನಮ್ಗೆ ಸಿಕ್ಕಿದ ಅಭಿವೃದ್ಧಿಯನ್ನು ಅದು ದೊಡ್ಡದೊಂದು ನಾವು ಹೈಲೈಟ್ ಮಾಡೋ ಪ್ರಶ್ನೆ ಇಲ್ಲ. ನಾನು ಇವತ್ತು ನನ್ನ ಪಕ್ಷದ ಪರವಾಗಿ ಮಾತಾಡೋದಿಲ್ಲ, ನಾನೊಬ್ಬ ಸಾಮಾನ್ಯ ಒಂದು ನಾಗರಿಕನ ಪರವಾಗಿ ಮಾತಾಡೋದು. ನಮ್ಗೆ ಅಭಿವೃದ್ಧಿ ಅಂತ ಅಭಿವೃದ್ಧಿ ಆಗಿಲ್ಲ ಅಂತ ನಾವು ಹೇಳ್ಬೇಕು. ಇದಕ್ಕೆ ಪೂರಕವಾಗಿ ನಾನು ಹೇಳುದು, ಮೇಡಮ್ ಹೇಳಿದ್ರು ಗ್ಯಾರಂಟಿಗಳನ್ನ ಅವರು ಅನುಷ್ಠಾನವನ್ನ ಮಾಡಿದ್ದಾರೆ. ಇದೀಗ ಈ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರುಗಳು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ಅಭಿವೃದ್ಧಿಗೆ 3 ವರ್ಷದಿಂದ ಒಂದು ಬಿಡಿಗಾಸು ಸರ್ಕಾರದಿಂದ ಬರ್ತಾ ಇಲ್ಲ. ಈ ಹಿಂದೆ ಯಡಿಯೂರಪ್ಪ ಅವರ ಸರ್ಕಾರ ಇರುವಾಗ ನಾವು ಬಹಳಷ್ಟು ಕಾಂಕ್ರೀಟ್ ರಸ್ತೆಗಳನ್ನಾಗಲಿ ಬೇರೆ ಬೇರೆ ಕೆರೆಗಳ ಅಭಿವೃದ್ಧಿ ಎಲ್ಲವನ್ನ ಮಾಡಿದ್ದೇವೆ ಅಂತ. ಹಾಗಾಗಿ ಮೇಡಮ್ ಅವರು ಹೇಳಿರುವಂಥದ್ದು ಪಂಚ ಗ್ಯಾರಂಟಿಗಳು ಜನರಿಗೆ ಹೌದು, ಅದು ನಾವು ಒಪ್ತಕ್ಕಂಥದ್ದು ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಯಾಗಿ ಇಂತಹ ಅಭಿವೃದ್ಧಿಗಳು ಕೂಡ ಪೂರಕವಾಗಿ ಅದರ ಬಗ್ಗೆ ನಾನು ಹೇಳ್ತೇನೆ. ಓಕೆ, ಪಕ್ಷದ ವಿಷಯ ಬರುವಾಗ ಹೇಳೋದಂದ್ರೆ, ಈಗ ಅವರು ಹೇಳಿದ್ರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 56,000 ಕೋಟಿ ರೂಪಾಯಿಯ ವರ್ಷಕ್ಕೆ ಅದಕ್ಕೆ ವಿನಿಯೋಗಿಸಬೇಕು. ಅವರು ಒಂದು ಯೋಜನೆಯನ್ನ ಹಾಕಿದ್ದಾರೆ. ಅದನ್ನು ಫಿಲ್ ಮಾಡ್ಲಿಕ್ಕೆ ಇವರು ಎಂತ ಮಾಡಿದ್ದಾರೆ, ಇವತ್ತು ನೀವು ಯಾವುದೇ ಒಂದು ಕಚೇರಿಗೆ ಹೋಗಿ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಾಗಿದೆ, ಒಂದು 3 ವರ್ಷದ ಮೊದಲಿನ ರಿಜಿಸ್ಟ್ರೇಷನ್ ಫೀಸ್ ಮತ್ತೆ ಈಗಿನ ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಅಂತ ನೋಡಿ. ಪ್ರತಿಯೊಂದು ಇಲ್ಲಿ ಕೆಲವು ವಿಷಯದಲ್ಲಿ ವಸ್ತುಗಳನ್ನು ನೋಡಿ ಮೊದಲಿನ ಕಂಪೇರ್ ಮಾಡಿ ಎಲ್ಲ ರೇಟ್ಸ್ ಜಾಸ್ತಿ ಆಗಿದೆ. ಯಾಕೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ಕೊರತೆಯನ್ನು ತುಂಬಿಸಬೇಕು. ಇವತ್ತು ಲಿಕ್ಕರ್ಸ್ ನೋಡಬೇಕು, ಹೈಯೆಸ್ಟ್ ಲಿಕ್ಕರ್ಸ್ಗೆ ಪ್ರತಿ ಏನಿಲ್ಲದಿದ್ದ 3 ತಿಂಗಳಿಗೆ 6 ತಿಂಗಳಿಗೆ ಲಿಕ್ಕರ್ ಅನ್ನು ಜಾಸ್ತಿ ರೇಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ನೀವು ಮಧ್ಯದಲ್ಲಿ ನೀವು ವೈನ್ ಶಾಪಿನವರು ಟಾರ್ಗೆಟ್ ಕೊಟ್ಟಿದ್ದಾರೆ, ಕೆಲವು ನಮ್ಮ ಇದು ಅಬಕಾರಿ ಇನ್ಸ್ಪೆಕ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ನೀವು ಇಷ್ಟು ಅನ್ನು ಸೇಲ್ ಮಾಡಬೇಕು, ಇಷ್ಟು ನಮ್ಗೆ ಆದಾಯ ಬರಬೇಕು ಅಂತ. ಯಾಕೆ ಆ ರೀತಿಯಲ್ಲಿ ಒಂದು ಸರ್ಕಾರವನ್ನು ನಡೆಸಬೇಕಾದ್ರೆ ಇವತ್ತು ಮದ್ಯವನ್ನು ನಾವು ಡಿಪೆಂಡ್ ಆಗೋ ಪರಿಸ್ಥಿತಿ ಬಂದಿದೆ. ಹಾಗೆ ಯೋಚನೆ ಮಾಡಿದ್ರೆ ನಾವು ಕುಮಾರಸ್ವಾಮಿ ಅವರನ್ನ ಅಪ್ರಿಷಿಯೇಟ್ ಮಾಡಬೇಕು. ಕುಮಾರಸ್ವಾಮಿ ಅವರು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿ ಅವರಿಗೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ರೂಪಾಯಿಗಳನ್ನ ಆ ಸಂದರ್ಭದಲ್ಲಿ ಅವರು ಸಾಲ ಮನ್ನಾವನ್ನ ಮಾಡಿದ್ದಾರೆ. ಹಲವಾರು ಇವತ್ತು ಸಹ ರೈತರು ಪ್ರತಿ ಕಡೆ ಸಹ ಅವರಿಗೆ ಕುಮಾರಸ್ವಾಮಿಯನ್ನ ನೆನಪು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಸಾಲ ಮನ್ನಾವನ್ನ ಅಷ್ಟು ವರ್ಷಗಳ ಹಿಂದೆ ಸಾಲ ಮನ್ನಾವನ್ನ ಮಾಡಿಕೊಂಡು ಅವರು ಎಲ್ಲರಿಗೆ ಸಹ ಹಲವಾರು ಜನರಿಗೆ ರೈತರಿಗೆ ಆರಾಧ್ಯರಾಗಿದ್ದಾರೆ. ಅದಕ್ಕೆ ಸುಮಾರು 26,000 ಕೋಟಿ ರೂಪಾಯಿಗಳನ್ನ ಸರ್ಕಾರ ಅವರಿಗೆ ಲಾಸ್ ಆಗಿದೆ. ಅದು ಸಪರೇಟ್ ಇದಾಗಿದೆ, ಕೊರತೆ ಪಡಿದೆ. ಆದ್ರೆ ಸಹ ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯಾವುದು ಕೊರತೆ ಆಗಿಲ್ಲ. ಜನತಾ ದಳದ ಗವರ್ಮೆಂಟ್ ಕುಮಾರಸ್ವಾಮಿ ಅವರಿದ್ದಾಗ ಸಾಲ ಮನ್ನಾ ಮಾಡಿದ್ರು ಕೂಡ ಕೊರತೆ ಆಗಿಲ್ಲ. ಅದರ ಬದಲು ಇವರೆಂತ ಮಾಡಿದ್ದಾರೆ, ಜನತಾ ದರ್ಶನ ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಅವರೊಂದು ಒಂದು ಯೋಜನೆಯನ್ನು ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ? ತಮ್ಮ ಹೆಸರು ಹೇಳಿ ಸರ್. ನಾನು ಮೊಹಮ್ಮದ್ ಬಂಟ್ವಾಳ. ಓಕೆ, ಹೇಳಿ ಸರ್, ತಮ್ಮ ಅಭಿಪ್ರಾಯವನ್ನು ಹೇಳಿ ಸರ್. ದಾಳಿಜಿ ಮಕ್ಕಳು ಯಾರು ಅಕ್ಕ ಸುಮಾರು ಒಟ್ಟು ಬಾತಿರಿ ಗ್ಯಾರಂಟಿ ಅವು ಉಪಕರಣ ಅಷ್ಟೇ ನಮ್ಮ ಪ್ರಕಾರ ಹೆಂಗಿಲ್ಲ ಅಂದ್ರೆ 2,000 ಕೊಡ್ತು ಆಂಜನಾಕ್ಲು ಸೈಯಡಂದೇ ಅಕ್ಲು ಮಕ್ಕಳು ಅದು ಕೊಡ್ತೇ ಹೋಗ್ತಾನೆ ಊರಿಗೆ ಐತೆ ಬೆಂದು ಕೊಣದು ಪಾಟ್ನ ಆಂಜನಾಕ್ಲು ಅರ್ಥನೆ ಐಕ್ 2,000 ಕೊಡ್ದು ಐಟಿ ಬೆನಿಫಿಟ್ ಅಂತ ಕೊಂಚ ನಗಲು ತಿಕ್ಕುಡು ಕೊಂಚ ನಗಲ್ದಲ್ಲ ಇತ್ತ ರಿಜಿಸ್ಟ್ರೇಷನ್ ಕೊಂಚ ನಗಲು ಕಾಸು ಕೊಡ್ಬೇಡ ಪರ್ ಅಗ್ಲಿ ಒಂಜಿ 90 ಪರೋಡ್ ಇಂಚಿನ ಪರೋಡ್ ಐಕ್ ಡಬಲ್ ರೇಟ್ ಇತ್ತಿನ ಪೂರ ರಿಜಿಸ್ಟ್ರೇಷನ್ ಫೀಸ್ ಅವತ್ತೆ ಆಲ್ರೆಡಿ ಪಂಡದ ಎಡಿಷನ್ ಪೂರ ಪಂಡದ ಐನ್ ಪೂರ ಮೇರೆ ಥಿಂಕ್ ಮಾಡ್ಲಿಕ್ಕೆ ಒಟ್ರಾಸಿ ರೇಟ್ ಪೂರ ಜಾಸ್ತಿ ಅಂದ್ರೆ 2,000 ರೂಪಾಯಿ ನಡೆ ಮುಕ್ಕಿಂದ ಅರ್ಥ ಇಂಚಿನ ಉಂಡು ಇದು ಈ ಗವರ್ಮೆಂಟ್ ನದು ಈ ಗವರ್ಮೆಂಟ್ ಏರೇನು ಬದುಕಾರೆ ಉಂತ ಇನ್ನತ್ತೆ ಏರೇನು ಬದುಕೊಡುಂದಿತ್ತಿನ ಉಂಟು ಈ ಏರೇನು ಲಗಡಿ ತೆಪ್ಪೊಡುಂದೇ ಬೈದಿನು ಅತ್ತೆ ದುಮ್ಮದ ಗವರ್ಮೆಂಟ್ ಲಾತೆ ಹಣೆ ಬರ ಬೇತೆ ಪ್ರಶ್ನೆ ಅಂಡಲ ಚೂರ್ ಅಂಡಲ ಆರು ಪಾತೆರ್ನೆಗ್ ಅರ್ಥನೇ ಜೇರು ಕೊಂಚ 2,000 ರೂಪಾಯಿ 2,000 ಹೆಚ್ಚಿನ ದುಮ್ಮು 2,000 ಕೊರನೆಗ್ಲು ಬದುಕಿದ್ದಾನ ಓಕೆ ಏನ ಅಭಿಪ್ರಾಯ ಅರ್ಥ ಅಣ್ಣಂಕ್ ಮೇಡಮ್ ನನ್ನ ಉತ್ತರ ಕೇಳಿ ಮೇಡಮ್. ಇದೀಗ ಅವರು ಹೇಳ್ತಾ ಇದ್ದಾರೆ 2,000 ಕೊಟ್ಟದ್ದು ಓಕೆ, ಆದರೆ ನಾವು ಗಂಡಸರು ಏನಂತಂದ್ರೆ ಬಹಳಷ್ಟು ಸಂಪಾದನೆ ಮಾಡಿ ಬರ್ತೇವೆ, ನಮಗೆ ಟ್ಯಾಕ್ಸ್ಗಳ ಮೂಲಕ ಅದ ದುಡ್ಡನ್ನು ನಮ್ಮಿಂದ ಕಿತ್ಕೊಳ್ತಾರೆ ಅಂತ. ಇದಕ್ಕೆ ಯಾವ ರೀತಿಯ ಸಮರ್ಥನೆ ಕೊಡ್ಬೋದು ಮೇಡಮ್? ನೋಡಿ, ಹೆಣ್ಣು ಮಕ್ಕಳ ಕೈಗೆ
ಇಷ್ಟರವರೆಗೆ ಯಾರಾದ್ರೂ 2,000 ರೂಪಾಯಿಯನ್ನ ಕೊಟ್ಟಿದ್ದಿದ್ರೆ ಅದು ನಾನು ಕರ್ನಾಟಕದಲ್ಲಿ ಹೇಳ್ತೇನೆ, ಅದು ಸಿದ್ದರಾಮಯ್ಯನವರ ಸರ್ಕಾರ. ಅಂದ್ರೆ ಮಹಿಳಾ ಅದರಲ್ಲಿ ಬಲವರ್ಧನೆ ಅಂತ ತಾವು ವಿಶೇಷವಾಗಿ ಹೆಣ್ಣು ಮಕ್ಕಳು ಅದನ್ನ ಯಾವತ್ತೂ ಕೂಡ ನಾವು ಆ ಗ್ಯಾರಂಟಿಯನ್ನ ತರುವ ಮೊದಲೇ ಹೇಳಿದ್ದೆವು. ಕೇಂದ್ರ ಸರ್ಕಾರದ ನಮ್ಮ ಬೆಲೆ ಏರಿಕೆಯಿಂದ ನಾವು ತತ್ತರಿಸಿದ್ದನ್ನ ಸರಿದೂಗಿಸ್ಲಿಕ್ಕಾಗಿಯೇ ನಾವು ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೇವೆ ಅಂತ. ನೀವು ಕೇಂದ್ರ ಸರ್ಕಾರದವರು ಬೆಲೆ ಹೆಚ್ಚು ಮಾಡಿದ್ದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರ ನಾವು ಮಾಡ್ತಾ ಇರುವುದು ಏನೂ ಅಲ್ಲ. ಯಾಕಂದ್ರೆ ಕೇವಲ ಕಳೆದ 1 ತಿಂಗಳಲ್ಲಿ ನಮ್ಮ ಕಮರ್ಷಿಯಲ್ ಗ್ಯಾಸ್ ಬೆಲೆಗಳು ಎಷ್ಟು ಹೆಚ್ಚಾಯ್ತು, ಇದರಿಂದ ಎಷ್ಟು ಹೋಟೆಲ್ಗಳು ಮುಚ್ಚುತ್ತಾ ಇದ್ದಾವೆ, ಎಷ್ಟು ಕಾರ್ಮಿಕರು ಬೀದಿಗೆ ಬರ್ತಾ ಇದ್ದಾರೆ. ಜೊತೆಗೆ ಪೆಟ್ರೋಲ್ ಬೆಲೆಯನ್ನ 7.25 ರೂಪಾಯಿಯಷ್ಟು ಕೇವಲ 10-15 ದಿವಸದಲ್ಲಿ ಜಾಸ್ತಿ ಮಾಡಿದಂತಹ ಕೇಂದ್ರ ಸರ್ಕಾರದ ಪೆಟ್ರೋಲ್ ಬೆಲೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಾವು ರಾಜ್ಯ ಸರ್ಕಾರ ನಮ್ಮ ಸಬಲೀಕರಣಕ್ಕಾಗಿ ನಾವು ಯೋಜನೆಗಳಲ್ಲಿ ನಾವು ಕೇವಲ 58,000 ಕೋಟಿ ರೂಪಾಯಿ ಇಟ್ಟರೆ 3 ಲಕ್ಷ ಕೋಟಿ ರೂಪಾಯಿ ಇದ್ದು ನಮ್ಮ ವರ್ಷದ ಬಜೆಟ್ ನ ಹಣ, ಅದರಲ್ಲಿ 2,40,40,000 ಕೋಟಿ ರೂಪಾಯಿಯನ್ನ ನಾವು ಬೇರೆ ಅಭಿವೃದ್ಧಿ ಯೋಜನೆಗೆ ಇಟ್ಟಿದ್ದೇವೆ. ನಿಮಗೆ ಯಾಕೆ ಹೆಣ್ಣು ಮಕ್ಕಳಿಗೆ ಕೊಡುವ 2,000 ಮೇಲೆ ಯಾಕೆ ಎಲ್ಲರಿಗೆ ಉರಿ? ನಾವು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿಯನ್ನ ಕೊಟ್ರೆ ಅವಳು ತಾಯಿ ತನ್ನ ಮಕ್ಕಳನ್ನ ಓದಿಸ್ಲಿಕ್ಕೆ, ತನ್ನ ಮಕ್ಕಳಿಗೆ ಒಂದು ತಿಂಡಿ ತರ್ಲಿಕ್ಕೋ, ತನ್ನ ಮದ್ದಿಗೋ ಅದಕ್ಕೆ ಉಪಯೋಗಿಸ್ತಾಳೆ ಹೊರತು ಅವಳು ಖಂಡಿತವಾಗಿ ಆ ದುಡ್ಡನ್ನ 1 ರೂಪಾಯಿಯನ್ನು ಹಾಳು ಮಾಡುವುದಿಲ್ಲ ಅನ್ನುವಂತ ವಿಶ್ವಾಸ ನಾವು ಇವತ್ತು 3 ವರ್ಷದಲ್ಲಿ ಅದನ್ನ ಕಂಡು ಮಾತಾಡ್ತಾ ಇದ್ದೇವೆ. ಯಾಕೆ ಪುರುಷರಿಗೆ ಯಾಕೆ ಅದರ ಬಗ್ಗೆ ಅಷ್ಟು ಬೇಸರ ಇರಬೇಕು? ಗೃಹ ಜ್ಯೋತಿಯನ್ನ ನಾವು ಎಲ್ಲ ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀಯನ್ನ ಕೊಟ್ಟಿದ್ದೇವೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಆರಾಮವಾಗಿ ತಮ್ಮ ಖರ್ಚಿಲ್ಲದೆ ತಮಗೆ ಎಲ್ಲಿ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ತಮ್ಮ ಸಂಬಂಧಿಕರ ಮನೆಗೆ ಹೋಗ್ಬೇಕು, ಒಂದು ಮಾನಸಿಕ ನೆಮ್ಮದಿಗಾಗಿ ಯಾರತ್ರ ಕೈ ಚಾಚುವ ಪರಿಸ್ಥಿತಿ ಮಹಿಳೆಯರಿಗೆ ಬರಬಾರದು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಪ್ರತಿ ದಿವಸ ಈ ಬಸ್ ರೇಟ್ಗಳು ಜಾಸ್ತಿ ಆಗುವಂತಹ ಸಂದರ್ಭಗಳಲ್ಲಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಬೇಕು ಅನ್ನುವಂತಹದ್ದನ್ನ ಆಲೋಚನೆ ಮಾಡಿದ್ದು ಸರ್ಕಾರದ್ದು ಒಂದು ತಪ್ಪು ಅಂತ ಹೇಳುವಂತಹ ಜನರಿಗೆ ನೀವೇನನ್ನ ಸಂದೇಶವನ್ನ ಕೊಡಬಹುದು? ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಕೇಂದ್ರ ಸರ್ಕಾರ ಎಷ್ಟು ನಮ್ಗೆ ಆಸೆಯನ್ನ ತೋರಿಸಿ 12 ವರ್ಷದಿಂದ ನಮ್ಮನ್ನ ಭಂಗ ಮಾಡ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡುದಿಲ್ಲ? ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ. ನಾವು ನುಡಿದಂತೆ ನಡೆದ ಸರ್ಕಾರ. ನಮ್ಮ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯನವರು 255 ಭರವಸೆಯನ್ನ ಕೊಟ್ಟು 95ಕ್ಕಿಂತ ಜಾಸ್ತಿ ಅವರ ಪ್ರಣಾಳಿಕೆಯನ್ನ ಪೂರ್ಣ ಮಾಡಿದ್ದಾರೆ. ಯಾಕೆ ನೀವು ಅದ್ರ ಬಗ್ಗೆ ಆ ಪ್ರಣಾಳಿಕೆಯನ್ನ ನೋಡುದಿಲ್ಲ? ಈಗ 12 ವರ್ಷದ ಹಿಂದೆ ಇಂದ್ರನನ್ನ ಚಂದ್ರನನ್ನ ತೋರಿಸ್ತಾ 15 ಲಕ್ಷ ರೂಪಾಯಿಯನ್ನ ಅಕ್ಷಯದಿಂದ ತರ್ತೇವೆ, ಬ್ಲಾಕ್ ಮನಿ ತರ್ತೇವೆ ಅಂತ ಹೇಳಿ ನಿಮ್ಮ ಅಕೌಂಟ್ಗಳಿಗೆ 15 ಲಕ್ಷ ಬರುವಷ್ಟು ಹಣ ಇದೆ ಅಂತ ಹೇಳಿದ್ರಿ. 1 ರೂಪಾಯಿ ಆದ್ರೂ ಬಂತ? ಜನ್ಧನ್ ಖಾತೆಯನ್ನ ತೆರೆದ್ರಿ, ಎಷ್ಟು ಜನರಿಗೆ ಹಣ ಹಾಕಿದ್ರಿ? ಇದ್ದ ಬ್ಯಾಲೆನ್ಸಿಗಾಗಿ 500 ರೂಪಾಯಿನ ಕಟ್ ಮಾಡ್ತಾ ಹೋದ್ರಿ. ನಿಮ್ಮ ಪ್ರತಿಯೊಂದು ಆರ್ಥಿಕ ನೀತಿ ನಮ್ಮ ಹಣವನ್ನ ನಾವು ಇಟ್ಟಿದ್ದಕ್ಕೆ ತೆಗೆದ್ರೆ 3 ಬಾರಿಗಿಂತ ತೆಗೆದ್ರೆ 4 ಬಾರಿಗಿಂತ ತೆಗೆದ್ರೆ 5 ಬಾರಿಗಿಂತ ತೆಗೆದ್ರೆ ನೀವು ನಾವೇ ಹಣವನ್ನ ಕಟ್ಟಬೇಕು. ನಮ್ಮ ಹಣಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ನಾವು ವಿಡ್ರಾ ಮಾಡಿದ್ರೆ ನಮ್ಮ ಹಣಕ್ಕೆ ಅದರಲ್ಲಿ ವಾಪಸ್ 23 ರೂಪಾಯಿ ನೀವು ಟ್ಯಾಕ್ಸ್ ಹಾಕ್ತೀರಿ. ಇದೆಲ್ಲಿ ನ್ಯಾಯ? ಈ ಅನ್ಯಾಯದ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಲ್ಲ. ಓಕೆ, ಯೋಗೇಶ್ ಹೆಗ್ಡೆಪ್ಪ ಅವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕ್ತಾರೆ. ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯದ ಈ ಟ್ಯಾಕ್ಸ್ಗಳಲ್ಲಿ ಬವಣೆ ಪಡ್ತಾ ಇರುವವರು ಯಾರು? ಕೇಂದ್ರದಿಂದ ಸಹ ಟ್ಯಾಕ್ಸ್ ಇದೆ, ರಾಜ್ಯದಿಂದ ಟ್ಯಾಕ್ಸ್ ಇದೆ. ಮೇಡಮ್ ಹೇಳ್ತಾ ಇದ್ದಾರೆ ಕೇಂದ್ರದ್ದು ಹೆಚ್ಚುವರಿ ಟ್ಯಾಕ್ಸ್ ನೋಡಿ. ನಾನು ಆಗದ ಮಾತನ್ನು ಕಂಟಿನ್ಯೂ ಮಾಡ್ತೇನೆ. ಆ ಸಂದರ್ಭದಲ್ಲಿ ಯಾರು ಇವತ್ತು ಕುಮಾರಸ್ವಾಮಿ ಅವರು 1 ಲಕ್ಷ ರೂಪಾಯಿಗಳ ರೀತಿಯಿಂದ ಇವತ್ತು ಸಾಲ ಮನ್ನಾ ಸಂದರ್ಭದಲ್ಲಿ 26,000 ಕೋಟಿ ರೂಪಾಯಿ ಆ ಟೈಮಲ್ಲಿ ಕೊರತೆ ಬಿತ್ತು. ಆದ ಸಂದರ್ಭ ಇವರೆಂತ ಮಾಡಿದ್ರು, ಯಾವುದೇ ಒಂದು ಮದ್ಯಕ್ಕೆ ರೇಟ್ ಜಾಸ್ತಿ ಮಾಡುವ ಬದಲು ಮದ್ಯವನ್ನೇ ನಿಷೇಧ ಮಾಡಿದ್ರು. ಜನಸಂಪರ್ಕ ಸಭೆಯ ಮೂಲಕ ಅವ್ರಿಗೆ ಗೊತ್ತಾಯ್ತು, ಪ್ರತಿ ಮಹಿಳೆಯರಲ್ಲಿ ಕಣ್ಣೀರು ಹಾಕಿದ ಸಂದರ್ಭದಲ್ಲಿ ನಮಗೆ ನಮ್ಮ ಗಂಡದಿರು ಕುಡ್ಕೊಂಡು ಬರ್ತಾರೆ ಅಂತ ಹೇಳಿ ತೊಟ್ಟೆ ಸಾರ ಇತ್ತು ಆ ಟೈಮಲ್ಲಿ. ತೊಟ್ಟೆ ಸಾರೆಯನ್ನು ನಿಷೇಧ ಮಾಡಿದಂತ ಒಂದು ಡಿಸಿಷನ್ ತಗೊಂಡಿದ್ದೆ ಕುಮಾರಸ್ವಾಮಿ ಅವರು. ಆನಂತರ ಲಾಟ್ರಿ ಅಂತ, ಲಾಟ್ರಿಯಲ್ಲಿ ಹೈಯೆಸ್ಟ್ ಲಾಭ ಇತ್ತು. ಆ ಲಾಭವನ್ನು ಅದರ ಬದಲು ಆ ಲಾಟ್ರಿಯನ್ನೇ ನಿಷೇಧ ಮಾಡುವ ಸ್ಟೆಪ್ ಅನ್ನು ತೆಗೆದ ಒಂದು ಡೇರಿಂಗ್ ಸ್ಟೆಪ್ ತಗೊಂಡದ್ದು ಕುಮಾರಸ್ವಾಮಿ ಅವರು. ಆದ್ರೆ ಸಹ ಕೂಡ ಯಾವುದೇ ಒಂದು ಯೋಜನೆಗಳಿಗೆ ತೊಂದರೆ ಆಗ್ಲಿಲ್ಲ. ಈಗ ಮೇಡಮ್ ಅವರು ಈಗ ಹೇಳಿದ್ರು, ಅಂದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದ. ಈಗ ಪೆಟ್ರೋಲ್ ಅಲ್ಲಿ ನಾವು ಯೋಚನೆ ಮಾಡಿದ್ರೆ ಯಾವುದೇ ಒಂದು ಪೆಟ್ರೋಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ ಆದ್ರೆ ಮೂಲ ಬೆಲೆ ಯಾವ್ದು ಕಮ್ಮಿ ಇರ್ತದೆ. ಅದರಲ್ಲಿ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇಷ್ಟು, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಅಂತ 2 ಸೈಡ್ಸ್ ಆಗ್ತಾರೆ. ಆ ಟ್ಯಾಕ್ಸ್ ಯೋಚನೆ ಮಾಡಿದ್ರೆ ಲಾಸ್ಟ್ ಟೈಮ್ ಇದೇ ರೀತಿಯಲ್ಲಿ ಕೇರಳದಲ್ಲಿ ಅಂತ ಮಾಡಿದ್ರೆ, ಗೋವಾದಲ್ಲಿ ಆ ಸಂದರ್ಭದಲ್ಲಿ ಅದನ್ನು
ರಾಜ್ಯ ಸರ್ಕಾರದವರು ಜನರಿಗೋಸ್ಕರ ಉಪಕಾರ ಮಾಡೋ ದೃಷ್ಟಿಯಿಂದ Okay. ಅವರ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಅನ್ನ ಕಮ್ಮಿ ಸರಿ ಮಾಡಿದ್ರು. ಸರ್, ಅಂದ್ರೆ ಈಗ ಡಿ ಕೆ ಶಿವಕುಮಾರ್ಗೆ ಇದು ಕೂಡ ಸವಾಲು ಈಗ ಅದು ಸಹ ಕಡಿಮೆ ಸವಾಲು. ಯಾಕಂದ್ರೆ ಮಾಡ್ಬೋದಾ? ನೋಡಿ, ಹಾ. ಈಗ ಕೇಂದ್ರ ಸರ್ಕಾರವನ್ನು ಬೈಯೋ ಬದಲು Okay. ಪರವಾಗಿಲ್ಲ ಸ್ವಲ್ಪ ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡುವಲ್ಲ, ಕಡಿಮೆ ರಾಜ್ಯ ಮಾಡಿ. ಸರ್ಕಾರ ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡಿ ಜನರಿಗೆ ಉಪಕಾರ ಮಾಡೋ ಕೆಲಸ ಮಾಡುವ. ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂತ ನೀವು ಬೊಬ್ಬೆ ಹಾಕುವವರು ರಾಜ್ಯ ಸರ್ಕಾರ ಟ್ಯಾಕ್ಸ್ ಅನ್ನು ಪರವಾಗಿಲ್ಲ ಜನರಿಗೆ ಉಪಕಾರ ಮಾಡಿ ಕಮ್ಮಿ ಮಾಡಲಿ. ಒಂದು ಪಾಯಿಂಟ್.